ಪಚ್ಚನಾಡಿ ನಿರಾಶ್ರಿತರ ಕೇಂದ್ರದಲ್ಲಿ 1 ವರ್ಷಗಳ ಕಾಲ ಬಂಧನದಲ್ಲಿದ್ದ ಯಾದವ್ ಅವರು ಇವತ್ತು ಲೋಕಾಯುಕ್ತಕ್ಕೆ ಒಂದು ದೂರನ್ನ ದಾಖಲಿಸಿದ್ದಾರೆ. ಮಂಗಳೂರಿನಲ್ಲಿ ಇವತ್ತು ಲೋಕಾಯುಕ್ತ ಜನಸಂಪರ್ಕ ಸಭೆಯನ್ನು ಕರೆಯಲಾಗಿತ್ತು. ಮಂಗಳೂರಿನ ತಾಲೂಕು ಕಚೇರಿಯಲ್ಲಿ ಅಲ್ಲಿ ಜನರಿಗೆ ಬಂದು ತಮಗೆ ಆಗಿರುವಂಥ ಅನ್ಯಾಯ ಅಥವಾ ಸಮಸ್ಯೆಗಳನ್ನು ಲೋಕಾಯುಕ್ತರಿಗೆ ನೇರವಾಗಿ ದೂರಿನ ಮೂಲಕ ಸಲ್ಲಿಸುವಂತಹ ಮತ್ತು ಮಾತನಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಕಳೆದ 1 ವರ್ಷದ ನಂತರ ಬಿಡುಗಡೆಯಾಗಿ ನೇರವಾಗಿ ದೈಜುವಲ್ಡ್ ಕಚೇರಿಗೆ ಬಂದಿದ್ದರು ಯಾದವ್ ಅವರು. ಆನಂತರ ನಾವು ಕೂಡ ಪಚ್ಚನಾಡಿ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದೆವು, ಅಲ್ಲಿನ ವಿಚಾರಗಳನ್ನು ಜನರಿಗೆ ತಿಳಿಸಿದ್ದೆವು. ಆನಂತರ ಡೆಪ್ಯೂಟಿ DC ಅವರನ್ನು ಕೂಡ ಭೇಟಿಯಾಗಿದ್ದೆವು, ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೆವು. ಮತ್ತೊಂದು ಕಡೆ ಯಾದವ್ ಅವರು ಈಗ ತನಗಾಗಿರುವಂತಹ ಅನ್ಯಾಯದ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಇವತ್ತು ಲೋಕಾಯುಕ್ತ ವಿಭಾಗದ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಉಪಾಧೀಕ್ಷಕರು, ಪೊಲೀಸ್ ನಿರೀಕ್ಷಕರು ಎಲ್ಲರೂ ಕೂಡ ಅಲ್ಲಿದ್ದರು. ಲೋಕಾಯುಕ್ತ ಕಾಯ್ದೆಯ ಅಡಿಯಲ್ಲಿ ಅವರು ದೂರು ಮತ್ತು ಅರ್ಜಿಗಳನ್ನು ಸ್ವೀಕರಿಸ್ತಾರೆ. ಹೀಗಾಗಿ ಇವತ್ತು ಏನು ನಮಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಆಲ್ವಿನ್ ಅವರು ಕಾಲ್ ಮಾಡಿ ಈ ಥರದ್ದು ಲೋಕಾಯುಕ್ತರದೊಂದು ಜನಸಂಪರ್ಕ ಸಭೆ ಇದೆ, ಯಾದವ್ ಅವರಿಗೆ ಆಗಿರುವಂತಹ ನೋವುಗಳನ್ನು ಅವರು ಅಲ್ಲಿ ಹೇಳ್ಕೊಳ್ಬೋದು, ಆನಂತರ ಲೋಕಾಯುಕ್ತರು ಕೂಡ ಇನ್ವೆಸ್ಟಿಗೇಷನ್ಗೆ ಅದನ್ನು ನೀಡ್ತಾರೆ ಅಂತ ಹೇಳಿದರು. ಹಾಗಾಗಿ ಯಾದವ್ ಅವರು ಆ ಒಂದು ಸಭೆಗೆ ಹೋಗಿದ್ದರು. ತನಗಾಗಿರುವಂತಹ ಸಮಸ್ಯೆ ಮತ್ತು ಆ ಕೇಂದ್ರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಮತ್ತು ಎಷ್ಟೋ ಜನ ಯುವಕರನ್ನು ಸುಮ್ಮನೆ ಕೂಡಿ ಹಾಕಿದ್ದಾರೆ, ದುಡಿಯುವಂತಹ ವರ್ಗದವರನ್ನು ಕೈಕಟ್ಟಿ ಹಾಕುವಂತಹ ಕೆಲಸ ನಡೀತಾ ಇದೆ. ಈ ಎಲ್ಲ ದೂರುಗಳನ್ನು ಲೋಕಾಯುಕ್ತರ ಗಮನಕ್ಕೆ ತರಲಾಗಿದೆ. ಅವರಿಗೆ ಮಾತಾಡಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಬಹಳ ದೌರ್ಜನ್ಯ ಆಗ್ತದೆ, ಒಡೆಯುವುದು, ಗೋಡೆಗೆ ಹೊರಬೇಕಿಲ್ಲ, ಊಟ ಬಿಸಾಡಿಕೊಂಡು ಇಷ್ಟೊಂದು ತುಂಬ ಅಸೂಕ್ಷತೆಯೊಂದಿಗೆ ಅಧೀಕ್ಷತೆ ಇದ್ದರು. ಅವರು ತುಂಬ ದೌರ್ಜನ್ಯ ಮಾಡ್ತಾಯಿದ್ದಾರೆ. ದುಡಿಯುವವರನ್ನೆಲ್ಲ ತಂದು ಹಾಕಿದ್ರು, ಮುಸ್ಲಿಂ ಹಾಗೆ ಸರ್. ನನಗೆ 1 ವರ್ಷ ಈಗ ನಾನು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದೆ ಎಕ್ಸಲೆಂಟ್ ಕಾಲೇಜುಗಳು. ಸರ್ ಈಗ ಕೆಲಸನೂ ಇಲ್ಲ, ಏನು 1 ವರ್ಷದ ಧರ್ಮಕ್ಕೆ ಹೋಗಿ ನನಗೆ ಮತ್ತೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ನಾನು ಈ 4 ಗ್ರೇಡಲ್ಲಿ 150 ಅದಕ್ಕೆ ನಾನು ಒಮ್ಮೆ ಕ್ವಶನ್ ಮಾಡಿದೆ. ಅದಕ್ಕೆ ನನ್ನನ್ನು ಮೆಂಟಲ್ ನೋಟಿಗೆ ಹಾಕಿಬಿಟ್ಟಿದ್ದೆ. 2 ತಿಂಗಳು ನಾನು ಮೆಂಟಲ್ ನೋಟಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ನನಗೆ ತುಂಬ ಮಾನಸಿಕವಾಗಿ ಇದಾಗಿದೆ. ಮತ್ತೊಂದು ಅವರು ಎಂತಂದರೆ ಲೆಟ್ರ್ ಹಾಕ್ತಾರೆ ನನಗೆ, ನಾನು ಕರ್ಕೊಂಡು ಹೋಗಿ ನಾವು ಅಲ್ಲಿ ಎಷ್ಟು ಹೇಳಿದ್ರು ನಮ್ಮನ್ನು ಬಿಡುವುದಿಲ್ಲ ಸರ್. ನಾನು ಇಲ್ಲೇ ನನಗೆಲ್ಲ ವ್ಯವಸ್ಥೆ ಬಂದು ನಾವು ಎಲ್ಲ ಭಿಕ್ಷೆ ಬೇಡ ಹಾಗೆ ಹೇಳಿ ಹೊಡೆದವರು ಮಾತಾಡಿ ಪಡಿಸ್ತಾ ಇದ್ದಾರೆ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತೊಂದು ಇದೆ ಸರ್, ಲೆಟ್ರ್ ಹಾಕ್ತಾರೆ ಭಿಕ್ಷಾಟನೆ ಕಾರಣವಾಗಿ ನಾನು ಬಂದಿದ್ದಾರೆ. ಈಗ ಮನೆಯವರಿಗೆ ತಿಳಿದ್ರೆ ಈಗ ಮನೆಯವರಿಗೆ ಈಗ ಕೆಟ್ಟಷ್ಟು, ಬಟ್ ಮನೆಯವರಿಗೆ ತಿಳಿದಿರೋದು ನಮ್ಮದು ತುಂಬ ಮಾನಸಿಕವಾಗಿದೆ. ಯಾಕಂದರೆ ದುಡಿಯುವವರು ನಾನೊಂದು ಎಜುಕೇಟೆಡ್, ದುಡಿಯುವವರನ್ನು ಇಂಥ ಭಿಕ್ಷಾಟನೆ ಕಾರಣವಾಗಿ ಮನೆಯವರಿಗೆ ಹೇಗಾಗ್ತದೆ ಯಾಕಂದರೆ ಯಾಕೆ ಅವರು ದುಡಿಯುವವರು ಇವು ಹಾಕಿಕೊಂಡು ಹಾಕ್ತಾರೆ. ಅವರ ಪರ್ಸನಲ್ ಕೆಲಸ ಮಾಡಿಸಿ ಕರ್ಕೊಂಡು ಪರ್ಸನಲ್ ಮನೆ ಕೆಲಸ ಮಾಡಿಸಿದ್ದು, ಮನೆ ಕೆಲಸ ಮಾಡಿಸಿದ್ದು, ಮನೆ ಸಂಘಟನೆ ಕೊಡ್ತಾನೆ ಬೈತರವನ್ನು ಹೊರ ಮನೆ ತುಂಬ ಪ್ರಾಬ್ಲಮ್. ಸೆಕ್ಯೂರಿಟಿ ಜೂನ್ 12 ಕೆಲಸ ಮಾಡ್ತೀವಿ. ನನಗೆ ಸ್ವಲ್ಪ ಪಾನ್ ಕಾರ್ಡ್ ಮಿಸ್ ಆಗಿತ್ತು, ಅದನ್ನು ಮಾಡಿದ್ದೆ. ಅವರು ನಮ್ಮ ತಿಳ್ಕೊಂಡು ಹೋಗಿದ್ದಾರೆ. ನಾನು ಎಷ್ಟು ಬಿಟ್ಟಿದ್ದೆ ಮತ್ತೆ ಕತೆ ಕಟ್ತಾರೆ ಅವರು. ಹೇಗೆ ಅಂತ ಹೇಳಿ ನಾನು ರೈಲ್ವೆ ಸ್ಟೇಷನ್ ಕೂತಿದ್ದೆ, ಆಗ 5 ದಿವಸಕ್ಕೆ ನಲ್ಲೇ ಕೂತಿದ್ದೆ. ಸುಮ್ಮನೆ ಪ್ರತಿಯೊಂದು ಮನೆಯವರ ಹತ್ರ ಕೂಡ ಮಾತಾಡೋದೇನೆ ಪ್ರತಿಯೊಬ್ಬರಿಗೂ ಹಾಗೆಯೇ ಹೇಳ್ತಾರೆ. ಮನೆಯವ್ರದ್ದು ಕಾಲ್ ಬಂದರೆ ಅವಾಗ ಚರಂಡಿ ಕರ್ಕೊಂಡು ಹೋಗ್ತಿದ್ದ. ಮತ್ತೆ 60 ಶಬ್ದಗಳನ್ನು ನಿಂತಿಸುತ್ತೆ. ನಾನು ಅದೇ 5 ವರ್ಷ ಇಂದ ಸೇರಿದ್ದೇನೆ. ಟ್ರಾಫಿಕ್ ಭಿಕ್ಷೆ ವೆಹಿಕಲ್
ಅಂಥವರನ್ನು ಕೊಂಡೋಗ್ಬೇಕು. ನಿರಾಶ್ರಿತ ಯಾರು ಇಲ್ಲದವರನ್ನ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಕೊಂಡೋಗಿ ಹಾಕುವಂಥ ವ್ಯವಸ್ಥೆ. ಇದು ಮನೆಯವರಿದ್ದವರನ್ನ, ಹೆಂಡತಿ ಮಕ್ಕಳಿದ್ದವರನ್ನ, ದುಡಿಯುವವರನ್ನು, ಯುವಕರನ್ನೆಲ್ಲ ಕೊಂಡೋಗಿ ಯಾಕೆ ಅವರಿಗೆ ದೌರ್ಜನ್ಯ ಮಾಡೋದು, ಮಾತಾಡಲಿಕ್ಕಿಲ್ಲ. ಈಗಲೂ ಬೇಕಾದ್ರೆ ನೀವು ಬನ್ನಿ ಮೇಡಮಲ್ಲಿ, ಈಗಲೂ ಕೆಲವರ ಬೆನ್ನಲ್ಲಿ ಈಗಲೂ ಹಚ್ಚಿ ಉಂಟು. ಅಷ್ಟು ಈ ಕೋಣನಿಗೆ ಹೊರಟಾಗಿ ಹೊಡಿತಾರೆ. ಯಾಕೆ ಹೀಗೆ ಮಾಡೋದು? ಏನು ತಪ್ಪು ಮಾಡಿರುತ್ತೆ? ಮತ್ತೆ ಮೇಡಮ್ ಎಂತ ಗೊತ್ತಾ, ಮನೆಯವರು ಬರಬೇಕಂತ ಹೇಳ್ತಾರೆ. ಎಲ್ಲೆಲ್ಲೂ ಉತ್ತರ ಕರ್ನಾಟಕದವರು, ಕೇರಳದವರು, ತಮಿಳುನಾಡಿನವರೆಲ್ಲ ಇದ್ದಾರೆ, ಹೋಟೆಲ್ ಕೆಲಸ ಮಾಡ್ತಾರೆ. ಅವರನ್ನು ಕೂಡ ಹುಚ್ಚ ಅಂತ ಅಥವಾ ಭಿಕ್ಷುಕ ಅಂತ ಇಟ್ಕೊಂಡು ಬಂದಿದ್ದಾರೆ. ಅವರ ಮನೆಯವರು ಬಂದು ನಾವು ಹೋಟೆಲ್ ಕೆಲಸ ಮಾಡೋರಿಗೆ ಅಲ್ಲಿ ಯಾರು ಬಳಿ ಕೆಲಸ ಮಾಡ್ತಾರೆ ಅವ್ರು ಯಾರು ಕೇಳೋದಿಲ್ಲ, ಸುಮ್ಮನೆ ಹಾಗೆ ಕರ್ಕೊಂಡೋಗಿ ಅಲ್ಲಿ ಚಾರ್ಜ್ ಶೀಟ್ ಮಾಡ್ತಾರೆ. ಮಾತಾಡಲಿಕ್ಕೆ ಬಿಡುತ್ತಿಲ್ಲ. ನಾನು ಹೋಟೆಲ್ ಕೆಲಸ ಆರೋಪ ಏನಿದೆ ಕೆಲಸ ಮಾಡಿಸಿ ಅದೆಲ್ಲ ಮಾತಾಡಲಿಕ್ಕಿಲ್ಲ. ನೀನು ಹಾಗೆ ಮಾಡ್ತೀನಿ, ನಾನು ಸಡನ್ ಹೋಗಂತ ಹೇಳುದು, ಒಳಗೆ ಹೋಗಿ ಯಾವೊಂದು ಯೂನಿಫಾರ್ಮ್ ಕೊಟ್ಟು ಬಿಡ್ತಾರೆ. ಅವ್ರ ಕೆಲಸ ಮತ್ತೆ ಚಾರ್ಜ್ ಶೀಟ್ ಮಾಡಿ ಸೈನ್ ಮಾಡ್ತೀನಿ. ಇಲ್ಲಿ ಮಾತಾಡಿದ್ರೆ ನಾನು 5 ವರ್ಷ ಬರ್ದಾಗ್ತೇನೆ, 10 ವರ್ಷ ಇಲ್ಲಿ ಕೊಳೆವಾಗಿ ಮಾಡೋದು. ಇವರು ಯಾರು ನಮಗೆ ದುಡಿತಿನ ಹಕ್ಕಿಲ್ವ ಮೇಡಮ್? ಇದು ನನ್ನ ಕಾವೂರಲ್ಲಿ ಮನೆ ಮಂಗಳೂರು. ನಾವು ಮಂಗಳೂರಿಗೆ ಮನೆಗೆ ಬಿಟ್ಟಿಲ್ಲ ಬಂದಿದ್ದಾರೆ, ಬಾವು ಬಂದಿದ್ದಾರೆ.